ಮೊಹಮ್ಮದ್ ರಫೀಕ್ ರನ್ನ ಮಾಲಕತ್ತಡು ಕುಂಪಲ ಬೈಪಾಸ್ ಪರಿಸರ ಆಯ್ನ ಕರಾವಳಿ ಮಾರ್ಬಲ್ಸ್ ಬೊಕ್ಕ ಗ್ರಾನೈಟ್ಸ್ ಮಳಿಗೆ ಶಾಸಕರ ಶ್ರೀ ಯುಟಿ ಖಾದರ್ ಐತಾರ ಬಯ್ಯಡ್ ಉದಿಪನ ಮಲ್ತೀರು. ಮಾರ್ಬಲ್ ಬೊಕ್ಕ ಗ್ರಾನೈಟ್ಸ್ ಎರಡನೇ ಮಳಿಗೆ ಕರಾವಳಿ ಮೊಹಮ್ಮದ್ ರಫೀಕ್ ರನ್ನ ಮಾಲಕತ್ವಡು ಐತಾರ ಬಯ್ಯಡ್ ಕುಂಪಲ ಬೈಪಾಸ್ ಪರಿಸರ ಉದಿಪನ ಆಂಡು. ಶಾಸಕರು ಶ್ರೀ ಯುಟಿ ಖಾದರ್ ರಿಬ್ಬನ್ ಕತ್ತೇರ್ದು ಮಳಿಗೆನು ಉದಿಪನ ಮಲ್ತೇರು. ಕರಾವಳಿ ಮಾರ್ಬಲ್ ಗ್ರಾನೈಟ್ ಮೂಲ ಸುರುಮಲ್ಪನ ಮೂಲಕ ಸುತ್ತಮುತ್ತಲದ ಪರಿಸರದಕ್ಲೆಗ್ ಕೈತಳ್ಡೆ ಎಡ್ಡೆ ಗುಣಮಟ್ಟದ ಮಾರ್ಬಲ್ ಗ್ರಾನೈಟ್ ತಿಕ್ಕಲಕ ಮಲ್ತದೇರ್ ಪಂಡದ ಶ್ರೀ ಯುಟಿ ಖಾದರ್ ಮೆಚ್ಚುಗೆನ್ ಸೂಚಿಸಾದು ಹಾರೈಸಿರು. ಅದರಲ್ಲಿ ಬಹುಶಃ ನಾನು ಅತ್ಯಂತ ಸಂತೋಷದಿಂದ ರಫೀಕ್ ಅವರು ಕೂಡ ಒಬ್ಬರು ಮಾದರಿಯ ಬಿಸ್ನೆಸ್ ಮಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಅವ್ರು ಏನಾದ್ರು ಅತ್ಯುತ್ತಮವಾಗಿ ಒಂದು ಬಿಸ್ನೆಸ್ ಒಂದು ಹಂತಕ್ಕೆ ಬಂದು ನಿಂತಿದ್ರೆ ಸರ್ವ ಜನರಿಗೆ ಪ್ರೀತಿಗೆ ಪಾತ್ರರಾಗಿದ್ದರೆ ಅವ್ರು ಭಾಳ ಶ್ರೀಮಂತರ ಎನಿಸಿಕೊಂಡಲ್ಲ ಅಥವಾ ಭಾಷಾ ಬುದ್ಧಿವಂತರ ಅಂತ ಎನಿಸಿಕ ಕಾರಣ ಅಲ್ಲ ಅಥವಾ ದೊಡ್ಡ ತಿಳುವಳಿಕೆ ಅದು ಏನಕ್ಕೆ ದೊಡ್ಡ ಕಲ್ತಿದಾರಂತಲ್ಲ, ಅವರ ಸ್ವಭಾವ ಅವ್ರನ್ನಿಷ್ಟು ದೊಡ್ಡಕ್ಕೆ ತಗೊಂಡು ಹೋಗಿದೆ. ಆ ಸ್ವಭಾವ ಎಲ್ಲರಿಗೂ ಕೂಡ ಬರಬೇಕಾಗ್ತದೆ. ವ್ಯಾಪಾರ ಮಾಡುವವರು ಜನಸಾಮಾನ್ಯ ಮಧ್ಯೆ ಇರುವವರಂತ ಇಂಥ ಸ್ವಭಾವ ಬಹುಶಃ ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗ್ತದೆ. ಆದ ಕಾರಣ ಎಲ್ಲ ವ್ಯಾಪಾರಸ್ಥರು ನಾವು ಆಲೋಚನೆ ಮಾಡಬೇಕು. ನಮ್ಮಲ್ಲಿ ಎಷ್ಟೇ ದುಡ್ಡಿದ್ರು ನಾವು ಎಷ್ಟೇ ಜನ ದುಡ್ಡಿದ್ದವ್ರು ಬಿಸ್ನೆಸ್ ಆಗಿ ಯಶಸ್ವಿ ಆಗೋದಿಲ್ಲ. ಎಷ್ಟೇ ಬುದ್ಧಿವಂತರು ಕೂಡ ಇವತ್ತು ಏನೇನು ಐಡಿಯಾ ಮಾಡಿದ್ರು ಕೂಡ ಯಶಸ್ವಿ ಆಗಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಹುಷಾರಿದ್ರೂ ಕೂಡ ಯಶಸ್ವಿ ಆಗಲೇ ಆಗೋದು. ಉತ್ತಮವಾದ ಸ್ವಭಾವ ನಿಮ್ಮನ್ನು ಎಲ್ಲ ಹಂತಕ್ಕೆ ಕೂಡ ಅದು ಮೀರಿ ತೆಕ್ಕೊಂಡು ಹೋಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸಿ, ಇದಕ್ಕೆ ರಫೀಕ್ ಅವರು ಇವತ್ತೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮಾಜಿ ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಪಾತ್ರರಂದು ಒಂಜಿ ಸಂಸ್ಥೆ ಬುಲೆವಡಾಂಡ ಅವೆತ ಮಾಲಕಿರು ಸಿಬ್ಬಂದಿ ವರ್ಗದಕ್ಲು ಬತ್ತಿನ ಗ್ರಾಹಕರೆಡ ಎಡ್ಡ ರೀತಿರು ವ್ಯವಹರಿಸಾವನ ಬೇಲೆ ಆವಡು ಮಾಡಿ ತೆರಿಪಾಯರು. ಇವತ್ತು ಒಂದು ಸಂಸ್ಥೆ ಬೆಳೆಯಬೇಕಿದ್ರೆ ಅದರ ಮಾಲಕರು ಅಥವಾ ಅದರ ಸಿಬ್ಬಂದಿ ವರ್ಗದರು ಬಂದಂಥ ಗ್ರಾಹಕರನ್ನು ಒಳ್ಳೆ ರೀತಿಯಲ್ಲಿ ಚಂದದಲ್ಲಿ ಮಾತಾಡುವಂಥ ಕೆಲಸಗಳು ಆದರೆ ಇವತ್ತು ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದಿದ್ದರೆ ಇದ್ರೂ ಕೂಡ ಆ ಒಂದು ಹೃದಯ ಶ್ರೀಮಂತಿಕೆ ನಮ್ಮಲ್ಲಿ ಬಂದಾಗ ಆ ಒಂದು ಯಶಸ್ಸಿನ ಹಾದಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಎನ್ನುವಂಥದ್ದು ನಮ್ಮ ಮೊಹಮ್ಮದ್ ರಫೀಕ್ ನನ್ನ ಮಿತ್ರರು ಅದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಕಳೆದ 5 ವರ್ಷದಲ್ಲಿ ಈಗ ಮೊನ್ನೆ ಮಾತಾಡುವಾಗ ಹೇಳಿದರು, ನನ್ನ ಯಾವುದೇ ಒಂದು ಪ್ರಾರಂಭದ ಒಳ್ಳೆಯ ಕೆಲಸಗಳು ಮಾಡಿದಾಗ ಯಾರಿಗಾದರೂ ಆರ್ಥಿಕವಾಗಿ ಹಿಂದುಳಿದವರಿರ್ಬೋದು, ಅನಾಥರಿಗರಿಗೆ ಅವರಿಗೆ ಒಂದು ಬಹುಮಾನವನ್ನು ಅವರಿಗೆ ಕೊಡುವಂಥ ಅವರ ಸಂತೃಪ್ತಿಯನ್ನು ಮಾಡಿ ಮುಂದಿನ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಮುನ್ನುಡಿ ಇಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಮುಖ್ಯಸ್ಥರು ಶ್ರೀ ಚಂದ್ರಶೇಖರ್ ಬಿ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ದ ಟ್ರಸ್ಟಿ ಅಬೂಬಕರ್ NMPT, ಸೋಮೇಶ್ವರ ಪುರಸಭೆದ ಅಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಿಲ್, ವಕೀಲರು ಬೊಕ್ಕ ನೋಟರಿ ಅಬ್ಬಾಸ್ ನಾಶಾ, ಸೋಮೇಶ್ವರ ಪುರಸಭಾ ಸದಸ್ಯರು ಸರ್ವಶ್ರೀ ದೀಪಕ್ ಪಿಲಾರ್, ಮನೋಜ್ ಕಟ್ಟಮನೆ, ಶ್ರೀಮತಿ ಪರ್ವೀನ್ ಬಾನು, ಸುರತ್ಕಲ್ ಸಿವಿಲ್ ಇಂಜಿನಿಯರ್ ಖಾಲಿದ್, NMPT ಇಂಟಕ್ದ ಕಾರ್ಯಾಧ್ಯಕ್ಷರು ಕೆ ಫಾರೂಕ್, ಕಿನ್ಯ ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರು KC ಇಸ್ಮಾಯಿಲ್ ಹಾಜಿ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, HP ಮೈಯದ್ದಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ವಿಜಯ್ ಭಾಗ್ಯರಾಜ್ ಸಭೆ ಸ್ಥಾರಕ್ಕೆ ಮಲ್ತೇರು. ಮಾಲಕೇರು ಮೊಹಮ್ಮದ್ ರಫೀಕ್ ತಂಗ್ಲಿನ ಮಳಿಗೆಗೂ ಗ್ರಾಹಕ ಬಂಧುಲಿನ ಸಹಕಾರಕ್ಕೆ ನುಡಿರು.